ಮಂಗಳೂರು ನಗರದಲ್ಲಿ ವೀಕೆಂಡ್ಗಳಲ್ಲಿ ಮತ್ತು ಕೆಲ ಜನಗಳು ಕಮ್ಮಿ ಓಡಾಟ ಮಾಡುವಂಥ ರಸ್ತೆಗಳಲ್ಲಿ ಮತ್ತು ಕೆಲವು ಸಂದರ್ಭದಲ್ಲಿ ಮೇನ್ ರೋಡ್ಗಳಲ್ಲೂ ಕೂಡ ಈ ಡ್ರ್ಯಾಗ್ ರೇಸ್ ಮಾಡುವಂಥದ್ದು ಮತ್ತು ಅತ್ಯಂತ ಡೇಂಜರಸ್ ಆಗಿ ಸ್ಟೈಲ್ ಮಾಡಲಿಕ್ಕೋಸ್ಕರ ಬೈಕ್ಗಳನ್ನು ರೇಸ್ ಮಾಡಿಸುವಂಥದ್ದು ಸಾಕಷ್ಟು ಕಂಪ್ಲೇಂಟ್ ನಮಗೆ ಕಂಡು ಬಂದಿತ್ತು. ಸೊ ಕಂಪ್ಲೇಂಟ್ ಮಾಡಿದವ್ರ ಹತ್ರ ನಾವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೇಳಿದ್ವಿ. ಅದ್ರ ಜೊತೆಗೆ ನಮ್ಮ ಸಾಮಾಜಿಕ ಜಾಲತಾಣಗಳ ನಿಗಾ ವಹಿಸುವಂಥ ಘಟಕ ಇದೆ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್. ಅದರಲ್ಲಿ ಕೂಡ ಕೆಲವು ಕೀವರ್ಡ್ಸ್ ಲೈಕ್ ಡ್ರ್ಯಾಗ್ ರೇಸು, ಸ್ಟಂಟ್ಸು, ಬೈಕ್ ಸ್ಟಂಟ್ಸು, ಈ ಥರ ಎಲ್ಲ ಪದಗಳನ್ನು ಯಾವ ಜನರಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಅವುಗಳನ್ನ ಸರ್ಚ್ ಮಾಡಿಬಿಟ್ಟು ಕೆಲವು ಸಾಫ್ಟ್ವೇರ್ಗಳನ್ನು ಅಳವಡಿಸ್ಕೊಂಡು ನಾವು ಈ ಥರ ಸಾಕಷ್ಟು ವೀಡಿಯೋಗಳನ್ನು ಸಂಗ್ರಹ ಮಾಡಿದ್ದೀವಿ. ಅವು ಮಂಗಳೂರು ಕೇಂದ್ರಿತ ವೀಡಿಯೋಗಳು ಯಾವಿದ್ದಾವೆ, ರಸ್ತೆಗಳು ಮತ್ತು ಆ ಜಾಗಗಳು ಮತ್ತು ರಿಜಿಸ್ಟ್ರೇಷನ್ ನಂಬರು ಐಡೆಂಟಿಫೈ ಮಾಡಿ ಕೆಲಸ ಮಾಡಿದ್ದೀವಿ. 184 ಮತ್ತು 189 ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ 184 ಹೇಳುತ್ತೆ ಡೇಂಜರಸ್ ಡ್ರೈವಿಂಗ್ ಮಾಡುವಂಥದ್ದು, ಮತ್ತು 189 ಯಾವುದೇ ಒಂದು ರಾಜ್ಯ ಸರ್ಕಾರದ ಅಥವಾ ಸರ್ಕಾರದ ಅನುಮತಿಯಿಂದಲೇ ರೇಸ್ ಮಾಡುವಂಥದ್ದು, ಸಾರ್ವಜನಿಕ ರಸ್ತೆಗಳಲ್ಲಿ ವಾಹನಗಳನ್ನು ರೇಸ್ ರೀತಿಯಲ್ಲಿ ಓಡಿಸುವಂಥದ್ದು. ಅದು ಪನಿಷಬಲ್ ಅಫೆನ್ಸ್ ಇದೆ. 3 months 6 monthsವರೆಗೂ ಪನಿಷ್ಮೆಂಟ್ ಇದೆ ಮತ್ತು ಅದಕ್ಕೆ 5,000 rupees ಫೈನ್ ಇದೆ. ಅದ್ರ ಜೊತೆಗೆ ಗಾಡಿ ಸೀಜರ್ ಆಗುವಂಥದ್ದು ಇದೆಲ್ಲ ಇದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 5 ವಾಹನಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಸುಮಾರು 8 ಜನರನ್ನು ವಶಕ್ಕೆ ತಗೊಂಡು ನಾವು ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿದ್ದೀವಿ. 4 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಈ ದಾಖಲು ಮಾಡ್ಕೊಳ್ಳುವಂಥ ಪ್ರಕರಣಗಳಲ್ಲಿ ಗಾಡಿಗಳನ್ನು ಸೀಸ್ ಮಾಡೋದ್ರಿಂದ ನೆಕ್ಸ್ಟು ನಾವು DL ಕ್ಯಾನ್ಸಲೇಷನ್ಗೆ ಮತ್ತು ಅವರ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ಗೆ ಕೂಡ ಬರೀತಾ ಇದ್ದೀವಿ. 8 ಜನರನ್ನು ನಾವು ವಶಕ್ಕೆ ತೊಗೊಂಡಿರೋದ್ರಲ್ಲಿ ಒಬ್ಬ ಮೈನರ್ ಇದ್ದಾನೆ. ಸೊ ಅವನಿಗಂತೂ ಮುಂದೆ ಯಾವುದೇ ಕಾರಣಕ್ಕೂ DL ಅದೆಲ್ಲ ಸಿಗುವಂಥದ್ದು ಆಗೋದಿಲ್ಲ. ಅದ್ರ ಜೊತೆಗೆ ನಾವು ಸಂಬಂಧಪಟ್ಟ ಇಲಾಖೆಗಳಂದರೆ RTO ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಅವರ ಪರ್ಮಿಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಕೂಡ ಬರಿತಾ ಇದ್ದೀವಿ. ಇನ್ನೂ ಸಾಕಷ್ಟು ವೀಡಿಯೋಗಳನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಾಮಾಜಿಕ ಜಾಲತಾಣಗಳ ನಿಗಾ ಘಟಕ ಏನಿದೆ ಅಲ್ಲಿ ಸಂಗ್ರಹ ಮಾಡಿದ್ದಾರೆ. ಮತ್ತು ಈ ಪ್ರಕರಣ ಈ ರೀತಿ ನಾವು ದಾಖಲು ಮಾಡ್ಕೊತಿದ್ದೀವಿ ಅಂತಂದರೆ ನಮ್ಮ ಕಂಟ್ರೋಲ್ ರೂಮ್ ಕೂಡ ಸಾಕಷ್ಟು ವೀಡಿಯೋಗಳನ್ನು ಸಾರ್ವಜನಿಕರು ಶೇರ್ ಮಾಡುವಂಥದ್ದು ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಇನ್ನೂ ಹೆಚ್ಚು ಜನರನ್ನು ಅಗತ್ಯ ಕಾನೂನು ಕ್ರಮಕ್ಕೆ ಒಳಪಡಿಸುವಂಥದ್ದು ಮಾಡ್ತೀವಿ. ಸರ್, ಈ ಥರದ ಡ್ರ್ಯಾಗ್ ರೇಸ್ಗಳಲ್ಲಿ ಅಮಾಯಕರು ಯಾರಿರ್ತಾರೆ, ಹೆಣ್ಮಕ್ಳು ಓಡಿಸ್ತಾ ಇರ್ತಾರೆ, ವಯಸ್ಸಾಗಿರೋಂಥವ್ರು ಓಡಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳವರೆಗೂ ನಮ್ಮಲ್ಲಿ ಒಬ್ಬರಿದ್ದರು, ನಮ್ಮ ಟ್ರಾಫಿಕ್ ವಾರ್ಡನ್ ಆಗಿ ಕೂಡ ಕೆಲಸ ಮಾಡ್ತಾರೆ. 99 ವಯಸ್ಸಲ್ಲಿ ಅವರು ಕಾರ್ ಡ್ರೈವ್ ಮಾಡ್ತಾಯಿದ್ರು. ಮತ್ತು ನಿನ್ನೆ ನನಗೆ ಒಬ್ಬರು ವ್ಯಕ್ತಿಗಳು ಕಪಲ್ ಸಿಕ್ಕಿದ್ರು. ಅವರು ಸುಮಾರು 83-84 ವಯಸ್ಸಲ್ಲಿ ಕಾರ್ ಡ್ರೈವಿಂಗ್ ಮಾಡೋದನ್ನು ಮಾಡ್ತಾರೆ. ಅದ್ರ ಜೊತೆಗೆ ಈ ವಿಡಿಯೋಗಳು ಏನು ನಿಮಗೆ ಕೆಲವು ಸಿಕ್ಕಿದ್ದಾವೆ, ಆ ವಿಡಿಯೋಗಳಲ್ಲಿ ಭಾಳ ಸ್ಪಷ್ಟವಾಗಿ ನೀವು ಅಬ್ಸರ್ವ್ ಮಾಡೋದಾದರೆ ಅದರಲ್ಲಿ ಬಸ್ಸಿಗೆ ಎದುರಿಗೆ ಹೋಗ್ಬಿಟ್ಟು ಮತ್ತು ಸಡನ್ನಾಗಿ ಟರ್ನ್ ಮಾಡ್ಕೊಂಡು ಹೋಗುವಂಥದ್ದು, ಆ ಥರದ್ದೆಲ್ಲ ತುಂಬ ಡೇಂಜರಸ್ ಸ್ಟಂಟ್ಸ್ ಮಾಡಿದ್ದಾರೆ. ಸ್ಟಂಟ್ ಮಾಡ್ಕೊಂಡು ಇವ್ರು ಮಾಡೋರು ಏನಿದ್ದಾರೆ ಅವ್ರಿಗೆ ಏನಾಗುತ್ತೆ, ಕೇಸ್ ದಾಖಲೆಗಳು ಆಗೋದಿರ್ಬೋದು ಅಥವಾ ಅವ್ರ ಕಡೆಯಿಂದ ಗಾಡಿ ಸೀಸ್ ಆಗೋದಿರ್ಬೋದು. ಬಟ್ ಹೆಚ್ಚು ಕಮ್ಮಿ ಆಗಿ ಸತ್ತರೆ ಏನು ಜವಾಬ್ದಾರಿ, ಯಾರು ಜವಾಬ್ದಾರಿ? ಪೋಷಕರು ಎಲ್ಲ ವಾಚ್ ಮಾಡಬೇಕು. ಮಕ್ಕಳು ಗಾಡಿಗಳನ್ನ ತೊಗೊಂಡೋಗಿ ಏನಕ್ಕೆ ಉಪಯೋಗಿಸ್ತಿದ್ದಾರೆ ಅನ್ನೋದನ್ನು ವಾಚ್ ಮಾಡಬೇಕಾಗುತ್ತೆ. ಅವ್ರಿಗೇನೋ ಹೆಚ್ಚು ಕಮ್ಮಿ ಆದರೆ ಅವರು ಸ್ವಯಂ ಕೃತ ಅಪರಾಧ ಆಗಿರುತ್ತೆ. ಆದರೆ ಅಮಾಯಕರು ಯಾರು ರಸ್ತೆಯಲ್ಲಿ ಬರ್ತಾರಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಮತ್ತು ಇದ್ರ ಬಗ್ಗೆ ನಾವು ಅತ್ಯಂತ ಆದ್ಯತೆ ಮೇಲೆ ಈ ಒಂದು ವಿಷಯವನ್ನು ತೊಗೊಂಡಿದ್ದೀವಿ. ಯಾಕೆಂದರೆ ಒಂದೆರಡು ಆಕ್ಸಿಡೆಂಟ್ಸ್ ಇದೆ ಇದರ ಹಿನ್ನೆಲೆಯಲ್ಲಿ ಆಗಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಮುಖ್ಯವಾಗಿ ಹೊರವಲಯಗಳಲ್ಲಿರುವಂಥ ರಸ್ತೆಗಳು, ಹೊಸದಾಗಿ ಮಾಡಿರುವಂಥ ರಸ್ತೆಗಳು, ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಅಂದರೆ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಒಂದು 200 ಮೀಟರ್ ಸ್ಟ್ರೆಚ್ ಸಿಕ್ತು ಅಂತಂದರೆ ಅಲ್ಲಿ ಡ್ರ್ಯಾಗ್ ರೇಸ್ ಮಾಡುವಂಥದ್ದೆಲ್ಲ ಮಾಡ್ತಾರೆ. ಸೊ ನಮಗೆ ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ವೀಡಿಯೋಗಳು ಈ ಥರದ್ದು ಸಿಕ್ಕಿದ್ದಾರೆ. ಅದರಲ್ಲಿ ಸುಮಾರು ಒಂದು 40-42 ವಾಹನಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಮತ್ತು ಇದು ವಿಡಿಯೋ ಸ್ಟಂಟ್ ಮಾಡೋರು ಅಷ್ಟೇ ಅಲ್ಲ, ಅದನ್ನು ಫಾಲೋ ಮಾಡಿಕೊಂಡು ವಿಡಿಯೋ ಮಾಡೋವಂಥದ್ದು ಕೂಡ ತಪ್ಪಾಗುತ್ತೆ. ಹಾಗಾಗಿ ಸಾರ್ವಜನಿಕರು ಈ ಥರದ್ದೆಲ್ಲೇ ಗಮನಕ್ಕೆ ಬಂದರೂ ನಮ್ಮ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕು. ಮತ್ತು ಮುಖ್ಯವಾಗಿ ಪೋಷಕರು ತಮ್ಮ ಮಕ್ಕಳಿಗೆ ವಾಹನ ಕೊಡಬೇಕಾದ್ರೆ ಅದನ್ನು ಯಾವ ಪರ್ಪಸ್ಸಿಗೆ ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇರಬೇಕು. ಮತ್ತು ನಮಗೆ ಕೆಲವು ಕಡೆ ಮಾಹಿತಿ ಬಂದಿರುವಂಥದ್ದು, ಈ ವೀಕೆಂಡ್ಗಳಲ್ಲಿ ಪಾರ್ಟಿ ಮಾಡಿಕೊಂಡು ಮದ್ಯದ ನಶೆಯಲ್ಲಿ ಮತ್ತು ಬೇರೆ ಬೇರೆ ಗಾಂಜಾ ಈ ರೀತಿ ನಶೆಯಲ್ಲಿದ್ದು ಅವರು ಡ್ರ್ಯಾಗ್ ರೇಸ್ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಯಾರಾದರೂ ಈ ಥರ ಮಾಡಬೇಡಿ ಅಂತ ಹೇಳಿದರೆ ಅವ್ರಿಗೆ ತೊಂದರೆ ಕೊಡುವಂಥದ್ದೆಲ್ಲ ಆಗಿದೆ ಒಂದೆರಡು ಕಡೆ ಅಂತ ಗಮನಕ್ಕೆ ಬಂದಿದೆ. ಸೊ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೊಗೊಳ್ತೀವಿ. ಮತ್ತು ವಾಹನಗಳನ್ನು ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಅವನ್ನ ಹಿಡಿಯುವಂಥ ಸಂದರ್ಭದಲ್ಲಿ
ವಶಕ್ಕೆ ತೊಗೊಳ್ಳೋಂಥ ಸಂದರ್ಭದಲ್ಲಿ ಪೊಲೀಸರ ಜೊತೆ ಏನಾದರೂ ಅನುಚಿತವಾಗಿ ವಾದ ಮಾಡುವಂಥದ್ದು ಕರ್ತವ್ಯ ಅಡ್ಡಿಪಡಿಸುವಂಥದ್ದು ಮಾಡಿದರೆ 353 ಅಂದರೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ಅಂತಂದು ಅದನ್ನು ಕನ್ಸಿಡರ್ ಮಾಡಿ ನಾವು ಕ್ರಮ ತಗೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಎಚ್ಚರಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಸಾರ್ವಜನಿಕರಿಗೆ, ಮುಖ್ಯವಾಗಿ ಪೋಷಕರಿಗೆ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ನೀವು ಯಾರು ವೈಲೇಷನ್ ಮಾಡ್ತಾರೋ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಹಾಕ್ತೀನಿ.